ಏನು ನಿಮಗೆ ಬೇಕು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಆಫ್ ಇಂಡಸ್ಟ್ರಿಯಿಂದ ನಾವು ನಿಮ್ಮೊಟ್ಟಿಗೆ ಇದ್ದೇವೆ. ಯಾಕೆಂದರೆ ನಮ್ಮ ಉದ್ದೇಶ ವ್ಯವಹಾರದಿಂದಾಗಿ ನಾವು ಸ್ವಂತ ಕಾಲದಲ್ಲಿ ನಿಂತು ಊರಿಗೆ ಒಳ್ಳೆಯದಿರಬೇಕು, ನಮಗೆ ಒಳ್ಳೆಯದಿರಬೇಕು, ಅದು ನಮ್ಮ ಮೂಲ ಉದ್ದೇಶ. ಕಳೆದ 7 ವರ್ಷಗಳಿಂದ ಈ ಡಿಜಿಟಲ್ ಆಗಿರುವಂತಹ ಯುಗದಲ್ಲಿ ಅನೂಪ್ ಅವರ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ಪ್ರತಿನಿತ್ಯ ಕೂಡ ನಾವು ಇವತ್ತಿನ ನಮ್ಮ ಜನಜೀವನವನ್ನು ಅಥವಾ ನಮ್ಮ ದೈನಂದಿನ ಚಟುವಟಿಕೆಗಳೆಲ್ಲ ಕಂಪ್ಯೂಟರ್ಗಳಲ್ಲೇ ಅಥವಾ ಈ ರೀತಿಯ ಡಿಜಿಟಲ್ಗಳಲ್ಲೇ ಮುಂದುವರಿಸಿರುವಾಗ ಏನಾದರೂ ಒಂದು ಪ್ರಾಬ್ಲಮ್ಸ್ಗಳು ಬಂದೇ ಬರ್ತದೆ. ಅದಕ್ಕೆ ತಕ್ಷಣವಾಗಿ ಸರಿ ಮಾಡಿಕೊಡ್ತಕ್ಕಂಥ ಸಂಸ್ಥೆ ನಮ್ಮ ಅನೂಪ್ 𝐂𝐲 ಅವರ ಕೋರ್ ಟೆಕ್ನಾಲಜಿ. ಮಂಗಳೂರಲ್ಲಿದೆ, ಪುತ್ತೂರಲ್ಲಿದೆ, ಸುಳ್ಯದಲ್ಲಿದೆ. ಇವತ್ತು ನಮ್ಮ ಕಸ್ಟಮರ್ಗಳು ಜಾಸ್ತಿ ಆಗ್ತದೆ ಅಂತ ಹೇಳುವಾಗ ಇನ್ನಷ್ಟು ನಮ್ಮ ವ್ಯವಸ್ಥೆಗಳನ್ನು ಕೊಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಒಂದು ಒಳ್ಳೆಯ ಸಂಸ್ಥೆಯನ್ನ ಮತ್ತೆ ಲೋಕಾರ್ಪಣೆಯನ್ನ ಮಾಡೋದಕ್ಕೆ ಬೇಕಾಗಿ ಬಂದಿರುವಂತ ಎಲ್ಲ ಆತ್ಮೀಯ ಬಂಧುಗಳಿಗೆ ಸ್ವಾಗತ. ಮೊದಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ರಿಬ್ಬನ್ ಕಟ್ ಮಾಡೋದ್ರ ಮೂಲಕ ಇನಾಗ್ರೇಷನ್ ಮಾಡಲಿಕ್ಕೆ ಇರತಕ್ಕಂತಹ ನಮ್ಮ ಮಾಧ್ಯಮ ಲೋಕದ ಒಂದು ಸಮುದ್ರನೇ ಹೌದು, ಎಲ್ಲ ವಿಭಾಗದಲ್ಲೂ ಕೂಡ ಅದೆಷ್ಟೋ ಮಂದಿಗೆ ಅನ್ನದಾತರಾಗಿ ಕೂಡ ತಮ್ಮ ಮಾಧ್ಯಮದ ಮೂಲಕವೇ ಸೇವೆಯನ್ನು ಕೊಡ್ತಾ ಇದ್ದಾರೆ. ಸನ್ಮಾನ್ಯ UP ಶಿವಾನಂದ ಅವರು ಬಂದಿದ್ದಾರೆ. ನಮಗೆ ಆತ್ಮೀಯವಾಗಿರುವಂತಹ ಸ್ವಾಗತ. ಹೊರಭಾಗದಲ್ಲಿ ಮಾಡ್ತಾ ಇದ್ದೇವೆ, ಒಳಭಾಗದಲ್ಲಿ ಮತ್ತೆ ಮಾಡಲಿಕ್ಕಿದೆ. ಹಾಗೆ ತಾವುಗಳು ರಿಬ್ಬನ್ ಅನ್ನು ಕಟ್ ಮಾಡಿ ಈ ಒಂದು ಸಂಸ್ಥೆಯ ಉದ್ಘಾಟನೆ ಮೊದಲಿಗೆ ನೆರವೇರಿಸಿಕೊಳ್ಬೇಕು. ಹಾಗೆಯೇ ಶ್ರೀಯುತ ಪ್ರಸಾದ್ ಮೂಳಿ ಅವರಿದ್ದಾರೆ. ಸರ್, ತಮಗೂ ಆತ್ಮೀಯವಾಗಿರುವಂತಹ ಸ್ವಾಗತ ಎಲ್ಲರ ಪರವಾಗಿ. ಶ್ರೀಯುತ ವಾಮನ್ ಪೈ ಅವರಿದ್ದಾರೆ, ತಮಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ಹಾಗೆಯೇ ಸಿಬ್ಬಂದಿಗಳು, ಬಂಧುಗಳು, ಕುಟುಂಬಸ್ಥರು ಎಲ್ಲರೂ ಕೂಡ ಇದ್ದಾರೆ. ನಮ್ಮೆಲ್ಲರ ಸಮ್ಮುಖದಲ್ಲಿ ದೇವರ ಪ್ರಾರ್ಥನೆಯೊಂದಿಗೆ ತಾವು ರಿಬ್ಬನ್ ಅನ್ನು ಕಟ್ ಮಾಡೋದ್ರೊಳಗೆ ಹೆಜ್ಜೆಯನ್ನು ಮುಂಬಾಗಿ ಇಡಬೇಕು ಅಂತ ಹೇಳಿಕೊಡ್ತಾ ಇದ್ದೇನೆ. ಬನ್ನಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶುಭೋದಯವನ್ನು ತಿಳಿಸಿಕೊಡ್ತಾ, ಕಳೆದ 7 ವರ್ಷಗಳಿಂದ ಪ್ರಾರಂಭವನ್ನ ಮಾಡಿಕೊಂಡಿರ್ತಕ್ಕಂತಹ ಅನೂಪ್ 𝐂𝐲 ಹಾಗೆ ಅವರ ತಂಡದ ಕೋರ್ ಟೆಕ್ನಾಲಜಿ ಅನ್ನುವಂತಹ ಸಂಸ್ಥೆ. ಏನೆಲ್ಲ ಇದರಲ್ಲಿ ನಮಗೆ ಅವಕಾಶಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೊತ್ತಿನಲ್ಲಿ ಅನೂಪ್ ಅವರು ಹೇಳಿದ್ದಾರೆ. ನಮ್ಮ ಪ್ರೀತಿಯ ಕಾರ್ಯಕ್ರಮ ಒಂದು ಮನೆಯ ರೀತಿಯ ವಾತಾವರಣವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಮಾಡಿಕೊಳ್ತಾ, ನಮ್ಮ ಮ್ಯಾನೇಜಿಂಗ್ ಚೇರ್ಮನ್ ಹಾಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ಯಾಮ್ ಜುವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಇದರ ಮುಂದಾಳತ್ವವನ್ನು ವಹಿಸಿಕೊಂಡು ನಮ್ಮ ಹತ್ತೂರನ್ನ ಕಾಯ್ತಕ್ಕಂಥ ದೊರೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಸನ್ನಿಧಾನದಲ್ಲಿ ಕೂಡ ತಮ್ಮ ಸೇವೆಯನ್ನ ನಿರಂತರವಾಗಿ ತೊಡಗಿಸಿಕೊಂಡು ಎಲ್ಲರನ್ನು ಕೂಡ ಬಹಳ ಚೆನ್ನಾಗಿ ಒಂದು ಮಾತಾಡಿಸುವ ಮೂಲಕ ಎಲ್ಲರ ಗೌರವ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂತಹ ಸನ್ಮಾನ್ಯ ಕೇಶವ ಮೂಳಿ ನಮ್ಮ ಜೊತೆಗಿದ್ದಾರೆ. ಮಹಾಲಿಂಗೇಶ್ವರ ದೇವರನ್ನ, ಈ ಸ್ಥಳ ಸಾನ್ನಿಧ್ಯದ ಎಲ್ಲ ದೈವಿಕ ಶಕ್ತಿಗಳನ್ನ, ಕುಟುಂಬದ ದೇವತೆಗಳನ್ನ ಮನಸಾರೆ ಸ್ಮರಣೆಯನ್ನ ಮಾಡಿಕೊಳ್ತಾ ಈ ಕೋರ್ ಟೆಕ್ನಾಲಜಿಯ ದೀಪದ ಪ್ರಜ್ವಲನೆಯನ್ನ ಮಾಡಿಸೋದ್ರ ಮೂಲಕ ಈ ಕೋರ್ ಟೆಕ್ನಾಲಜಿ ಬೆಳಿಬೇಕು, ಇನ್ನಷ್ಟು ದೀಪದ ರೀತಿಯಲ್ಲಿ ಪ್ರಜ್ವಲಿಸಬೇಕು ಅಂತ ದೇವರ ಜೊತೆ ಪ್ರಾರ್ಥನೆ ಮಾಡಿ ತಾವು ದೀಪವನ್ನು ಬೆಳಗಿಸಬೇಕು. ಜೊತೆಗೆ ಮನೆಯವರು ಅನೂಪ್ ಅವರ ತಂದೆ ತಾಯಿ ಇದ್ದಾರೆ, ಹಾಗೆಯೇ ಶ್ರೇಯ ಅನೂಪ್ ಅವರ ಕುಟುಂಬಸ್ಥರ ಮನೆಯವರಿದ್ದಾರೆ. ಅವರೆಲ್ಲ ಜೊತೆಯಾಗಿ ಸೇರಿ ದೀಪದ ಪ್ರಜ್ವಲನೆಯಲ್ಲಿ ತೊಡಗಿಸಿಕೊಳ್ಬೇಕು. ಎಲ್ಲ ಬಂಧುಗಳಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿರುವಂತಹ ಸ್ವಾಗತವನ್ನ ಅನುಭವನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೇನೆ ಈ ಸಂಸ್ಥೆ ಅಂದ್ರೆ ಎಲ್ಲರಿಗೂ ಎಲ್ಲ ವಿಭಾಗದಲ್ಲಿ ಗೊತ್ತಿರ್ಲಿಕ್ಕಿಲ್ಲ. ಕೋರ್ ಟೆಕ್ನಾಲಜಿ ಅನ್ನುವಂತ ಹೆಸರು ಮಾತ್ರ ಇದೆ. ಒಂದಷ್ಟು ಪ್ರಾಸ್ತಾವಿಕದೊಂದಿಗೆ ಈ ಸಂಸ್ಥೆಯ ಬಗ್ಗೆ ಪರಿಚಯವನ್ನು ಕೊಡಬೇಕು. ಆವಾಗ ನಮಗೂ ಕೂಡ ನಿಮ್ಮಿಂದ ನಮಗೇನು ಉಪಯೋಗ ಅಂತ ಹೇಳುವಂಥದ್ದು ಕೂಡ ಗೊತ್ತಾಗ್ತದೆ. ಪ್ರಾಸ್ತಾವಿಕದೊಂದಿಗೆ ಎಲ್ಲರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೋರ್ ಟೆಕ್ನಾಲಜೀಸ್ ಇದರ ವಿಸ್ತೃತ ಮಳಿಗೆಯ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ಯಾಮ್ ಜುವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಇದರ MD ಆದಂತಹ ಶ್ರೀ ಕೇಶವ ಪ್ರಸಾದ್ ಮೂಳಿ ಸರ್, ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಇವರಿಗೆ
ಹಿರಿಯರು ನಮ್ಮ ಶ್ರೀತ ಜನಾರ್ದನ ತುಳಿಂಜರುಡಿ ಹಿರಿಯರು ನಮ್ಮ ಕೇಶವಪ್ರಸಾದ್ ಅವರಿಗೆ ಪ್ರೀತಿಯ ಸ್ವಾಗತವನ್ನ ಮಾಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಧನ್ಯವಾದ. ಅದೇ ರೀತಿ ಇಂದಿನ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ನಮ್ಮ ಊರಿನ ನಂಬರ್ 1 ಪೇಪರ್ ಅಂತ ಹೇಳ್ಬೋದು ಸುದ್ದಿ ಬಿಡುಗಡೆ, ಇದರ ಎಡಿಟರ್ ಆದಂತಹ ಶ್ರೀ ಡಾಕ್ಟರ್ UP ಶಿವಾನಂದ್ ಸರ್, ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಇವರಿಗೆ ಕುಸುಮ ಅವರು ತಾವು ಭೂಗುಚ್ಛವನ್ನು ನೀಡಿ ಸ್ವಾಗತವನ್ನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಉದ್ಯಮಿ, ಪುತ್ತೂರಿನ ವರ್ತಕ ಸಂಘದ ಅಧ್ಯಕ್ಷರಾದಂತಹ ವಾಮನ್ ಪೈ ಸರ್, ನಿಮಗೂ ಕೂಡ ಈ ಕಾರ್ಯಕ್ರಮ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೀನಿ. ಇವರಿಗೆ ಶ್ರೇಯ ಅನೂಪ್ ಇವರು ತಮ್ಮ ಮಗಳ ಜೊತೆಗೆ ಹೂಗುಚ್ಛವನ್ನು ನೀಡಿ ಸ್ವಾಗತವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಫೇಮಸ್ ಯೂಟ್ಯೂಬರ್ ಅಂತ ಹೇಳ್ಬೋದು, ಸುಳ್ಯದ ಯೂಟ್ಯೂಬರ್ 𝐕 𝐶𝐞 ಅವರಿದ್ದಾರೆ. ಅವ್ರಿಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತ ಬಯಸ್ತೇನೆ. ಹಾಗೆ ಬಂದಂತ ಎಲ್ಲ ಬಂಧು ಮಿತ್ರರಿಗೂ ಸುಹಾಸ್ ಅವರಿದ್ದಾರೆ, AV ನಾರಾಯಣ್ ಸರ್ ಇದ್ದಾರೆ, ರಮನಾಥ್ ಅವರಿದ್ದಾರೆ. ಆಗಮಿಸಿದ ಎಲ್ಲ ಬಂಧು ಮಿತ್ರರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಒಂದು CoreTechnologies ಬಗ್ಗೆ ಒಂದು 2 ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. CoreTechnologies ನಾವು ಎಕ್ಸ್ಕ್ಲೂಸಿವ್ ಆಗಿ ರೀಫರ್ಬಿಶ್ಡ್ ಮತ್ತೆ ಯೂಸ್ಡ್ ಲ್ಯಾಪ್ಟಾಪ್ ಮತ್ತೆ ಡೆಸ್ಕ್ಟಾಪ್ಗಳನ್ನು ಡೀಲ್ ಮಾಡ್ತಾ ಇದ್ದೇವೆ. ಈ ರೀಫರ್ಬಿಶ್ಡ್ ಮೆಟೀರಿಯಲ್ ಬಳಕೆ ಮಾಡೋದ್ರಿಂದ ನಿಮ್ಮ IT ಅಸೆಟ್ ಅಲ್ಲಿ 60% ನೀವು ಹಣವನ್ನು ಉಳಿತಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಲ್ಲದೆ ಎಲ್ಲ ವರ್ಗದ ಜನಗಳಿಗೆ ಒಂದು ಕೈಗೆಟಕುವ ದರದಲ್ಲಿ ನಿಮಗೆ ಕಂಪ್ಯೂಟರ್ ಉಪಕರಣಗಳು ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂತ ಹೇಳಿದ್ರೆ ನಾವು ಕೇವಲ 10,000ದಿಂದ ಡೆಸ್ಕ್ಟಾಪ್, 12,000ದಿಂದ ಲ್ಯಾಪ್ಟಾಪ್ ಅನ್ನು ಪ್ರಾರಂಭ ಮಾಡ್ತಿದ್ದೇವೆ. ಅದಲ್ಲದೆ ಬಹಳಷ್ಟು ಜನಗಳಿಗೆ ಈ ರೀಫರ್ಬಿಶ್ಡ್ ಅಂದ್ರೆ ಏನು ಅಂತಲೇ ಗೊತ್ತಿರೋದಿಲ್ಲ. ರೀಫರ್ಬಿಶ್ಡ್ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಟೆಕ್ನಿಕಲ್ ಗ್ಲಿಚಸ್ ಏನಾದರೂ ಸಮಸ್ಯೆಗಳಿದೆ ಅದನ್ನ ಟೆಸ್ಟ್ ಮಾಡಿ ರೆಕ್ಟಿಫೈ ಮಾಡಿ ಅದನ್ನ ಸರ್ಟಿಫೈ ಮಾಡಿ ಕೊಡುವಂತ ಪ್ರೊಸೆಸ್ ಅನ್ನು ನಾವು ರೀಫರ್ಬಿಶ್ಡ್ ಅಂತ ಕರಿತೇವೆ. ಅದು ಅಲ್ಲದೆ ರೀಫರ್ಬಿಶ್ಡ್ ಕ್ಯಾಟಗರಿಗೆ ಈ ಓಪನ್ ಲ್ಯಾಪ್ಟಾಪ್ಗಳು ಅಂದ್ರೆ ಈ ಅಮೆಜಾನ್ ಇರ್ಬೋದು, ಫ್ಲಿಪ್ಕಾರ್ಟ್ಸ್ ಇರ್ಬೋದು, ಅಲ್ಲಿ ರಿಜೆಕ್ಟ್ ಆಗಿರುವಂತ ಓಪನ್ ಆಗಿರುವಂತ ಮೆಟೀರಿಯಲ್ಗಳು ಕೂಡ ರೀಫರ್ಬಿಶ್ಡ್ ಕ್ಯಾಟಗರಿಗೆ ಬರ್ತದೆ. ಅದು ಅಲ್ಲದೆ ಶೋರೂಮ್ಗಳಲ್ಲಿ ಡಿಸ್ಪ್ಲೇ ಇಟ್ಟಂತ ಮೆಟೀರಿಯಲ್ಗಳನ್ನು ರೀಸೇಲ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಮೆಟೀರಿಯಲ್ಗಳು ಕೂಡ ನಮ್ಮಲ್ಲಿ ರೀಫರ್ಬಿಶ್ಡ್ ಕ್ಯಾಟಗರಿಗೆ ಬರುವ ಕಾರಣ ನಿಮಗೆ ಉನ್ನತ ದರ್ಜೆಯ ಕಂಪ್ಯೂಟರ್ಗಳು ನಮ್ಮಲ್ಲಿ ಲಭ್ಯ ಇರ್ತದೆ. ಅದು ಕೂಡ ಬ್ರ್ಯಾಂಡೆಡ್. ಈಗ ನೋಡಿರ್ಬೋದು ಇಲ್ಲಿ ಏನು ಕಂಪ್ಯೂಟರ್ಗಳು ಅವೈಲೇಬಲ್ ಇದೆ, ಇದೆಲ್ಲ ಬ್ರ್ಯಾಂಡ್ ಕಡೆಯಿಂದ 1 ವರ್ಷ ವಾರಂಟಿಯೊಂದಿಗೆ ಇರ್ತದೆ. ಸೊ ಹಾಗಾಗಿ ನಿಮಗೆ ಅರ್ಧ ಬೆಲೆಯಲ್ಲಿ ನಿಮಗೆ ಈ ಕಂಪ್ಯೂಟರ್ ಉಪಕರಣಗಳು ಎಲ್ಲರಿಗೆ ಲಭ್ಯ ಆಗ್ತದೆ. ಇದು ಅಲ್ಲದೆ ನಾವು ಬಹಳಷ್ಟು ಸೇವೆಗಳನ್ನ ಇಲ್ಲಿ ಕೊಡ್ತಾ ಇದ್ದೇವೆ. CCTV ಇನ್ಸ್ಟಾಲೇಷನ್ಸ್ ಇರ್ಬೋದು, ಬಯೋಮೆಟ್ರಿಕ್ ಇನ್ಸ್ಟಾಲೇಷನ್ಸ್ ಇರ್ಬೋದು. ಇದು ನಾವು ಮಂಗಳೂರು ಭಾಗದಲ್ಲಿ ರೆಂಟೆಡ್ ಲ್ಯಾಪ್ಟಾಪ್ಸ್ ಮತ್ತೆ ಡೆಸ್ಕ್ಟಾಪ್ಗಳನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಈವನ್ ಎಲ್ಲ 3 ನಮ್ಮ ಸ್ಟೋರ್ಗಳಲ್ಲಿ ಕೂಡ ಈ ಸರ್ವಿಸ್ ಅನ್ನು ಕೊಡ್ತೇವೆ. ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ. ನಾವು 1 ದಿನಕ್ಕೆ, 1 ವಾರಕ್ಕೆ, 1 ತಿಂಗಳಿಗೆ, 1 ವರ್ಷದವರೆಗೆ ಕೂಡ ನಾವು ರೆಂಟನ್ನು ಈಗಾಗಲೇ ಕೊಡ್ತಾ ಇದ್ದೇವೆ. ಕಂಪನಿಗಳಿಗೆ ಆಲ್ರೆಡಿ ಸಪ್ಲೈ ಮಾಡ್ತಿದ್ದೇವೆ. ಬಹಳಷ್ಟು ಜನಗಳಿಗೆ ಇದರ ಬಗ್ಗೆ ಅರಿವಿಲ್ಲ. ಸೊ ಹಾಗಾಗಿ ಇವತ್ತು ನಮ್ಮ ಈ ವಿಸ್ತೃತ ಮಳಿಗೆಯಲ್ಲಿ ನಾವು ಎಕ್ಸ್ಕ್ಲೂಸಿವ್ ಆಗಿ ಮ್ಯಾಕ್ಬುಕ್, ರೀಫರ್ಬಿಶ್ಡ್ ಮ್ಯಾಕ್ಬುಕ್ ಮತ್ತೆ ಒಂದು ಸರ್ವಿಸ್ ಸೆಂಟರ್ ನಾವು ವಿಭಾಗ ಮಾಡಿ ಇಲ್ಲಿ ನಾವು ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ. ನಾವು ಸತತ 7 ವರ್ಷಗಳಿಂದ ಪುತ್ತೂರಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೆ. 3 ಶಾಖೆಗಳಿದೆ, ಸುಳ್ಯ, ಪುತ್ತೂರು ಹಾಗೂ ಮಂಗಳೂರು. ಈ 3 ಕಡೆಯಲ್ಲಿ ನಮ್ಮ ಶಾಖೆ ಇದೆ. ಸೊ ಆಗಮಿಸಿದಂತ ಎಲ್ಲ ಆತ್ಮೀಯರಿಗೂ ಮತ್ತೊಮ್ಮೆ ಸ್ವಾಗತ ಅನ್ವಯಿಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಓಕೆ, ಪ್ರಾಸ್ತಾವಿಕದೊಂದಿಗೆ ಈ ಸಂಸ್ಥೆ ಅಂದ್ರೆ ಏನು ಅಂತಕ್ಕಂಥದ್ರ ಬಗ್ಗೆ ಕೆಲವೊಂದು ಬಾರಿ ಅರ್ಧ ನಮಗೆ ನಾಲೆಜ್ಗಳು ಇರ್ತದೆ. ಸೊ ಅದನ್ನ ಬಹಳ ವಿಸ್ತೃತವಾಗಿ ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ನಮಗೆ ಪೂರ್ತಿ ಹಣ ಕೂಡ ತೆಗೆದುಕೊಳ್ಳಕ್ಕೆ ಆಗೋದಿಲ್ಲ. ಆಗಿರುವಾಗ ರಿಯೂಸ್ಡ್ ಅನ್ನ ಕೂಡ ಹೊಸದರ ರೀತಿಯಲ್ಲಿ ನಾವು ಪಡ್ಕೊಂಡು ನಮಗೆ ಬೇಕಾಗಿರುವಂತಹ ಟೆಕ್ನಾಲಜಿ ಜೊತೆಗೆ ಕಾಲನ್ನ ಇಡಬಹುದು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅತಿಥಿಗಳ ಸ್ವಾಗತದೊಂದಿಗೆ ಪ್ರಾಸ್ತಾವಿಕ ಮಾತುಗಳನ್ನು ಹೇಳಿದ್ದಾರೆ. ನಿಮಗೆ ನಾವು ಸ್ವಾಗತವನ್ನ ಮಾಡೋದ್ರ ಜೊತೆಗೆ ನಿಮ್ಮ ಸಂಸ್ಥೆ ಬೆಳಿಬೇಕು, ಎಲ್ಲರೂ ಕೂಡ ಇದರ ಉಪಯೋಗವನ್ನ ಪಡ್ಕೊಳ್ಳುವಂತೆ ಆಗ್ಲಿ ಅಂತ ಹೇಳುವಂತದ್ರ ವಿಚಾರವಾಗಿ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ತಿಳಿಸ್ತಾ ಇದ್ದೇನೆ. ಹಾಗೇನೆ ಇವರ ಹಿರಿಯರಾಗಿರುವಂತಹ ಅತ್ತೆ ಮಾವ ಇದ್ದಾರೆ ಅನೂಪ್ ಅವರ, ದುರ್ಗಮಯ್ಯಗೌಡ ಹಾಗೇನೆ ಕಮಲ್ ಅವರು, ಇಬ್ಬರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಹಾಗೇನೆ ಮಾಧ್ಯಮದ ಬಂಧುಗಳಿದ್ದಾರೆ, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯತೆಯ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಜೊತೆಗೆ ಇವತ್ತು ಉದ್ಘಾಟಕರ ಮಾತು
ಡಾಕ್ಟರ್ ಯು ಪಿ ಶಿವಾನಂದ್ ಅವರು ಮಾತಾಡಬೇಕು. ಅವರು ಮಾತಾಡೋದಕ್ಕಿಂತ ಮೊದಲು ಒಂದು ಮಾಧ್ಯಮ ಕ್ಷೇತ್ರಕ್ಕೆ, ಈ ಹಳ್ಳಿಯಲ್ಲೆಲ್ಲ ನಾವು ಬಹಳ ದೂರದಲ್ಲಿ ಬ್ಯಾಂಗ್ಳೂರು, ಮಂಗಳೂರು ಅಂತ ಕಡೆಗಳಲ್ಲಿ ನಾವು ಮಾಧ್ಯಮವನ್ನು ನೋಡ್ಬೋದಿತ್ತು ಅಂತ ಹೇಳಿ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಊರಿನಲ್ಲಿ ಗ್ರಾಮೀಣ ಪ್ರದೇಶದ ವ್ಯಕ್ತಿ ಕೂಡ ಒಬ್ಬ ಪತ್ರಕರ್ತನಾಗಿ ಅಲ್ಲಿರ್ತಕ್ಕಂತಹ ವಿಚಾರಗಳನ್ನ ಈ ನಾಡಿಗೆ ಅವನೇ ಪರಿಚಯ ಮಾಡೋದಕ್ಕೆ ಪತ್ರಕರ್ತನಾಗಬಹುದು ಅಂತ ಯಾರಾದ್ರೂ ತೋರಿಸಿಕೊಟ್ಟಿದ್ರೆ ಅದು ನಮ್ಮ ಸುಳ್ಯ ಪುತ್ತೂರು, ನಮ್ಮ ಜಿಲ್ಲೆಯಲ್ಲಿ ಸನ್ಮಾನ್ಯ ಯು ಪಿ ಶಿವಾನಂದರ್ ಅವರು. ಸಾಕಷ್ಟು ಸಲ ನನ್ನನ್ನು ಕೂಡ ಕರೆದಿದ್ದಾರೆ, ನೀವು ಕೂಡ ಬನ್ನಿ ಅಂತ. ಅಂದ್ರೆ ಅವರು ಮಾತ್ರ ಬೆಳಿಬೇಕು ಅಂತಲ್ಲ, ಸಾಕಷ್ಟು ಮಂದಿಯನ್ನ ಬೆಳೆಸ್ತಕ್ಕಂತ ದೊಡ್ಡ ಮನಸ್ಸಿರುವಂತ ವ್ಯಕ್ತಿ. ಇಲ್ಲದ್ರೆ ಒಬ್ಬರೇ ಬೆಳಿಬೋದಿತ್ತು. ಇವತ್ತು ಸುಳ್ಯದಲ್ಲಿ ನೋಡಿದ್ರೆ ಸಂಪಾದಕರಾಗಿ ಹರೀಶ್ ಬಂಟ್ವಾಳ ಅವರನ್ನ ಮಾಡಿದ್ದಾರೆ. ಅಂದ್ರೆ ಅದರಲ್ಲಿ ಅನುಭವಗಳಾದಾಗ ಮತ್ತೊಬ್ಬ ವ್ಯಕ್ತಿಗೆ ಜವಾಬ್ದಾರಿಯನ್ನು ಕೊಡ್ತಕ್ಕಂತಹ ದೊಡ್ಡ ಮನಸ್ಸೇ ನಮ್ಮ ಸನ್ಮಾನ್ಯ ಯು ಪಿ ಶಿವಾನಂದರ್ ಅವರಿಗೆ, ಹಿರಿಯರಿಗೆ. ಹಾಗಾಗಿ ನೀವು ಬಂದು ಇಂತಹ ಹಲವಾರು ಸಂಸ್ಥೆಗಳ ಉದ್ಘಾಟನೆಯನ್ನು ಮಾಡಿದ್ದೀರಿ. ಇವತ್ತು ಕೂಡ ರಿಬನ್ ಕಟ್ಟಿಂಗ್ ಮೂಲಕ ಉದ್ಘಾಟನೆ ಮಾಡುವಂತಹ ದೊಡ್ಡ ಸೌಭಾಗ್ಯ ನಮಗೂ ಕೂಡ ಸಿಕ್ಕಿದೆ. ಹಾಗಿರುವಾಗ ಈ ಸಂಸ್ಥೆಗೆ ಒಂದೆರಡು ಶುಭಾಶಯದ ನುಡಿಗಳನ್ನು ತಿಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅನುಪುರ ಕೋರ್ ಟೆಕ್ನಾಲಜಿ ಅದೊಂದು ನಮ್ಮ ಸಂಸ್ಥೆ ಆಗಿದೆ. ಯಾಕೆಂತ ಕೇಳಿದ್ರೆ ನಾವು ತುಂಬ ಕಂಪ್ನಿಗಳನ್ನು ತಗೊಂಡೋಗ್ತಾ ಇದ್ದೇವೆ. ಇವಾಗಲೂ ಕೂಡ ನಮಗೆ ಸತಿ ಕೊಡ್ತಾರೆ ಮಾತ್ರ ಅಲ್ಲ, ನಾವು ತೊಂದರೆ ಅಂದರೆ ವಾಪಸ್ ತಗೊಂಡು ಮನೆ ರೀ ಮಾಡಿಕೊಡ್ತಾರೆ. ಹೊಸತಾದ್ರೆ ನಮಗೆ ಅದು ಮಾಡಲಿಕ್ಕೆ ಆಗುತ್ತೆ. ಮತ್ತು ನಾನು ಖಂಡಿತವಾಗಿ ಹೇಳಬಲ್ಲೆ, ಫಸ್ಟಿಗೆ ನಮಗೆ ಟೆಕ್ನಾಲಜಿ ಕಂಪ್ನಿ ತಗೊಳ್ಳುವಾಗ ಐಡಿಯಾ ಇಲ್ಲ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಲಕ್ಷಗಟ್ಟಲೆ ಕೇಳಿದಾಗ ಏನು ಮಾಡೋದು ಗೊತ್ತಿಲ್ಲ. 3 ವರ್ಷ 3 ತಿಂಗಳು 6 ತಿಂಗಳು ಕಳೆದ್ರೆ ಸೆಕೆಂಡ್ ಆಗಿರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಮಾಡಿದ ಬರ್ತಾ ಪ್ರಯೋಜನ ತೆಗಿಲಿಕ್ಕೆ ಆಗ್ತದೆ ಅಂತ ಗೊತ್ತಿಲ್ಲದ ವಿ ಯೂಸ್ ಫರ್ನಿಶ್ಡ್ ಅಂತ ತಗೊಳ್ಳೋದ್ರಲ್ಲಿ ತುಂಬ ಸರ್ತಿ ನಮಗೆ ಟ್ರಯಲ್ಡ್ ಆ್ಯಂಡ್ ಟೆಸ್ಟೆಡ್ ಅದು ಗೊತ್ತಾಗ್ತದೆ. ಈಗ ನಾವು ಒಂದು ಹೊಸ ಕಾರ್ ತೆಗೆಯುವುದಕ್ಕೆ ಎಷ್ಟೊತ್ತು 1 ವರ್ಷ 2 ವರ್ಷ ಕಾಯ್ತಾರೆ. 2 ವರ್ಷ ಕಳೆದ ಮೇಲೆ ಆ ಕಾರ್ ಹೇಗಿದೆ, ಒಳ್ಳೆದಿದೆ ಅಂತ ನೋಡುವಂಥದ್ದು ಕೂಡ ಇರ್ತದೆ. ಹಾಗೆ ನಾವು ಖಚಿತ ದೃಷ್ಟಿಕೋನದಿಂದ ಮತ್ತು ಟೆಸ್ಟರ್ ಅಂತ ಗೊತ್ತಿಲ್ಲ, ನಾವು ತುಂಬ ಸರ್ತಿ ಪ್ರಯೋಜನ ಪಡ್ತಿದ್ದೇವೆ. ಹಾಗೆ ಅವರ ಸಂಸ್ಥೆ ಪುತ್ತೂರಿನಲ್ಲಿ ಅಭಿವೃದ್ಧಿ ಆದಾಗ ಇನ್ನೊಂದು ಮ್ಯಾಕ್ ಸಂಸ್ಥೆಗಳು ಬೇರೆ ಬೇರೆ ತೊಡಗಿಸಿಕೊಂಡಾಗ ಅದು ಖಂಡಿತವಾಗಿ ನಾವು ಪ್ರಯೋಜನ. ಮತ್ತು ಮಾಧ್ಯಮ ಲೋಕದಲ್ಲಿರುವ ನಮಗಂತೂ ಜನರಿಗೆ ಉಪಯೋಗ ಮಾಡಲೇಬೇಕು. ಅವರ ಆರ್ಥಿಕ ಸ್ಥಿತಿಗೂ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಆಗ್ತದೆ. ಮತ್ತು ಈಗೆಲ್ಲ ತಂತ್ರಜ್ಞಾನ ಇದೆ. ಸೊ ಕಂಪ್ಯೂಟರ್ ಅವಶ್ಯಕತೆಗಳು ಭಾಳ ಜನರಿಗೆ. ಹಾಗೆ ಒಳ್ಳೆಯ ಸರ್ವಿಸನ್ನು ಕೊಡ್ತಾರೆ. ನಮ್ಮ ಎಲ್ಲ ಕಸ್ಟಮರ್ ಕೂಡ ನಮ್ಮ ನಿರಂತರವಾಗಿ ನಮ್ಮ ಮಾಧ್ಯಮ ಇದ್ದಾರೆ. ಮತ್ತು ಅದಕ್ಕಿಂತ ಹೆಚ್ಚು ತುಂಬ ಯೂತ್ಫುಲ್ ಇದ್ದಾರೆ. ಅಂದರೆ ಎನರ್ಜಿ ಇದೆ. ಈಗ ನಾವು ತುಂಬ ಜನ ನೋಡ್ತೇವೆ, ಒಂದು ಏನೋ ಮಾಡಿದ ಮೇಲೆ ಸಾಕು ಅಂತ ಅನಿಸಿದೆ. ಈಗ ನಮ್ಮಲ್ಲಿ ನೋಡ್ತೇವೆ, ಮುಳಿಯರಂಥವ್ರು ಬೆಳೀತಾ ಇರ್ತಾರೆ, ನಮ್ಮ ವಾಮನ ಬೆಳೆದು ಬೆಳೀತಾ ಇರ್ತಾರೆ. ಈ ಬೆಳೆಯುವ ಒಂದು ಸಂಸ್ಕೃತಿ ಇದೆ, ಅದು ಪುತ್ತೂರಿಗೆ ಭಾಳ ಅಗತ್ಯ. ಯಾವುದೋ ಶಾಪ್ ಮಾಡಿ ಮತ್ತೆ ಜೀವನ ನೋಡಿ ಅದೇ ಶಾಪ್ನಲ್ಲಿ ಇರ್ತಾರೆ, ಮತ್ತು ಪುನಃ ಹಾಗೆ ರಿಟೈರ್ಡ್ ಆಗಿಬಿಡ್ತಾರೆ, ಕೆಲಸದಲ್ಲಿ ಆಗಲೇ ಹೋಗ್ತಾರೆ. ಆದರೆ ಇಂಥ ಯುವಕರು ಬೆಳೆದಾಗ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗ್ತದೆ. ಈಗ ನಿಮ್ಮಂಥ ಯುವಕರು ಹೇಗೆ ಮುಂದೆ ಮುಂದೆ ಯೂಟ್ಯೂಬ್ನಲ್ಲಿ ಬರ್ತಾರೆ, ಒಂದು ಸಾಧನೆಗಳು ಮಾಡ್ತಾರೆ. ಈ ಸಾಧನೆಗಳ ಪಟ್ಟಿಯಲ್ಲಿ ಕೆಲಸದಲ್ಲಿ ಸುಳ್ಯದಲ್ಲಿ ಪುತ್ತೂರು ಬೆಳ್ತಂಗಡಿಯಲ್ಲಿ ಮತ್ತು ಉಳಿದವರಿಗೆ ಇದೇ ತಂತ್ರಜ್ಞಾನ ಉಪಯೋಗ ಮಾಡಲಿಕ್ಕೆ ಬೇಕಾದಂಥ ಸೌಕರ್ಯವನ್ನು ಕೊಡೋದ್ರ ಮೂಲಕ ಅನುಕೂಲ ನೀವು ಒಳ್ಳೆಯ ಒಂದು ಯಶಸ್ವಿಯಾಗಿ ನಮ್ಮ ಕುಟುಂಬದವರು ಎಲ್ಲರಿಗೂ ಕೂಡ ಆರೋಗ್ಯ ಮತ್ತು ಮುಖ್ಯವಾಗಿ ಕೆಲಸದ ಸಂತೋಷ ಇರಬೇಕು. ನಿಮಗೆ ಈ ಕೆಲಸ ಸಂತೋಷ ಕೊಡ್ತಾರೆ ನೆನೆಸ್ಕೊಡ್ತಾರೆ, ಆನಂದ ಕೊಡ್ತಾರೆ ನೆನೆಸ್ಕೊಡ್ತಾರೆ. ಮತ್ತು ನಾನಿಲ್ಲಿ ಬರೋ ಒಂದು ಬೋರ್ಡ್ ನೋಡಿ, ವಿಶೇಷ ಬೋರ್ಡ್, ಸ್ಟೆಪ್ಪಿನ ಮೇಲೆ ಚಪ್ಪಲಿ ಹಿಡಿಬೇಡಿ ಅಂತ. ಸ್ಟೆಪ್ಪಿನ ಚಪ್ಪಲಿ ಹಿಡಿಬೇಡಿ ಅಂತ ಹೇಳಿದ್ರೆ ನನಗೆ ಸಾಕ್ಷಿ ಏನಿದು ಚಪ್ಪಲಿ ಹಿಡಿದು ಅದು ಬೇರೆ ಕಾರಣದ ಬೇರೆ. ಆದರೆ ನಾನು ಹೇಳಿದು ಒಂದು ಹೇಗೆ ಒಂದು ವ್ಯವಸ್ಥೆಯನ್ನು ತೊಂದರೆ ನಿವಾರಿಸಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಕಂಪ್ಯೂಟರ್ ತೊಂದರೆ ನಿವಾರಣೆ ಮಾಡಿದಾಗೆ ಉಳಿದ ಸಮಸ್ಯೆಗಳನ್ನು, ಸಾಮಾಜಿಕ ಸಮಸ್ಯೆಗಳನ್ನು ಕೂಡ ಚಿಂತನೆ ಮಾಡ್ತಾ ಇದ್ದಾರೆ. ಮತ್ತು ಕುಟುಂಬಕ್ಕೆ ವಿಶೇಷವಾಗಿ ಅವರ ಮನೆಯವರಿಗೆ ಎಲ್ಲರಿಗೂ ಕೂಡ, ಯಾಕೆ ನೀವು ಅವರೊಟ್ಟಿಗೆ ಬೆಳಿಬೇಕಾದ್ರೆ ನೀವು ಸಹ ಬೆಂಬಲ ಕೊಡಬೇಕಾಗ್ತದೆ. ಕುಟುಂಬದ ಬೆಂಬಲ ಇಲ್ಲದೆ ಯಾರಿಗೂ ತುಂಬ ಬೆಳೀಲಿಕ್ಕಾಗೋದಿಲ್ಲ ಅನ್ನೋದು ಏನು ಹೇಳ್ತೀರಲ್ಲ. ಮತ್ತು ಅವ್ರು ಸ್ವಲ್ಪ ಗೊತ್ತಿರಬೇಕಾಗ್ತದೆ ನೀವೇನು ಮಾಡ್ತಾ ಇದ್ದೀರಿ ಅಂತ. ಅದು ಕೂಡ ಭಾಳ ಮುಖ್ಯ. ಹಂಚಿಕೊಳ್ಳಲಿಕ್ಕೆ ವ್ಯವಸ್ಥೆಗಳು ಬೇಕಾಗ್ತದೆ. ಹಾಗೆ ನಿಮ್ಮೊಟ್ಟಿಗೆ ಇದ್ದಾರೆ, ಇವತ್ತು ಕುಟುಂಬ ಇದೆ, ಫ್ಯಾಮಿಲಿ ಇದೆ, ಎಲ್ಲ ಬಂಧು ಮಿತ್ರರಿದೆ, ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಅರ್ಪಿಸ್ತೇನೆ. ಮತ್ತು ಅನುಕೂಲೊಟ್ಟಿಗೆಲ್ಲ ಕೈ ಜೋಡಿಸಿ ಈಗ ದಿಬ್ಬೆಳಗಿಸಿ ನಮ್ಮ ಉಳಿದವರು ಅದಕ್ಕೆ ಶುಭಾರಿಸ್ತಾರೆ. ಹಾಗೆ ನಮ್ಮ ವರ್ತಕ ಸಂಘದ ಅಧ್ಯಕ್ಷರು ಇವರು ಒಳ್ಳೆಯ ಟೀಮನ್ನು ತಗೊಂಡಿದ್ದೀರಿ ಇವತ್ತು ಉದ್ಘಾಟನೆ ಮಾಡಲಿಕ್ಕೆಲ್ಲ ಉದ್ಘಾಟನೆ. ಅದನ್ನು ಕೂಡ ನಿಮ್ಮ ಒಳ್ಳೆಯದಕ್ಕೆ ಎಲ್ಲರಿಗೂ ಶುಭ ಹಾರೈಸಲಿ ಅಂತ ಅರಿತ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು, ಉದ್ಘಾಟಕರ ಮಾತುಗಳನ್ನು ನಿಮಗೆ ಹೇಳಿಕೆ ವಂದನೆಗಳು. ಧನ್ಯವಾದಗಳು ಸರ್ ತಮ್ಮ ಶುಭ ಹಾರೈಕೆಗಾಗಿ. ನಮ್ಮ ವೈಟ್ ಡೆಕೋರ್ ಅಂತ ಒಂದು ಉದ್ಘಾಟನೆ ಮಾಡಿದಾಗ ಆ ಮಹಾಲಿಂಗೇಶ್ವರನ ಒಂದು ಬೆಳ್ಳಿಯ ಮೂರ್ತಿಯನ್ನು ಕೊಡ್ತಕ್ಕಂಥದ್ದು ಅವ್ರದ್ದೊಂದು ವಾಡಿಕೆ. ಅಂದ್ರೆ ನಿಮ್ಮ ಜೊತೆಗೆ ಮಹಾಲಿಂಗೇಶ್ವರ ದೇವರು ಇದ್ದಾರೆ, ಅವರೇ ಯಾವತ್ತು ನಿಮ್ಮನ್ನ ಕೈ ಹಿಡಿದು ಬೆಳೆಸ್ತಾರೆ ಅಂತ ಹೇಳುವಂತ ಒಂದು ದೊಡ್ಡ ಶಕ್ತಿಯನ್ನು ಅವರು ಬಂದಾಗ ಕೊಟ್ಟೆ ಕೊಡ್ತಾರೆ. ಹಾಗಿರುವಾಗ ಅದೊಂದು ಒಳ್ಳೆಯ ನಡೆ ಜೊತೆಗೆ ನಮಗೊಂದು ಧೈರ್ಯ ಬಂದಾಗ ಕೂಡ ಆಗ್ತದೆ. ಒಂದು ಒಳ್ಳೆಯ ವಿಚಾರವನ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಿ. ಇವತ್ತು ದೀಪದ ಪ್ರಜ್ವಲನೆ ಆಗಿದೆ. ಈ ಸಂಸ್ಥೆಗೆ ತಮ್ಮ ಮಾತಿನ ಮೂಲಕ ಶುಭ ಹಾರೈಕೆ ತಿಳಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಪುತ್ತೂರು ಒಡೆಯನನ್ನ ಶ್ರಮಿಸುತ್ತಾ ಇವತ್ತು ಈ ಕೋರ್ ಟೆಕ್ನಾಲಜೀಸ್ ಸಂಸ್ಥೆಯನ್ನು ದೀಪೋಜ್ವಲನೆ ಮಾಡಿ
ಬೆಳಗಿಸುವಂಥ ಒಂದು ಅವಕಾಶ ಒದಗಿ ಬಂದದ್ದಕ್ಕೆ ಇವರಿಗೆ ಮತ್ತು ಅನೂಪ್ ಅವರಿಗೆ ವಂದನೆಗಳನ್ನು ಪ್ರಥಮವಾಗಿ ಸಲ್ಲಿಸ್ತಾರೆ. ಕೋರ್ ಟೆಕ್ನಾಲಜೀಸು ಇವತ್ತು ಜೀವನದಲ್ಲಿ ಟೆಕ್ನಾಲಜಿಯೇ ಕೋರ್ ಆಗಿದೆ. ಹಾಗಾಗಿ ಒಂದು ಸರಿಯಾದ ಒಂದು ಶಬ್ದದಿಂದ ನಿಮ್ಮ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. ಇವತ್ತು ಎಲ್ಲಿ ನೋಡಿದರೂ ಕೂಡ ನೀವು ಯಾವುದೇ ವ್ಯವಸ್ಥೆಯನ್ನು ನೋಡಿದರೂ ಕೂಡ ಆ ಒಂದು ವ್ಯವಸ್ಥೆ, ಆ ಒಂದು ಉದ್ಯಮ ಟೆಕ್ನಾಲಜಿಯ ಮುಖಾಂತರವೇ ನಡೀತಾ ಇರುವಂಥದ್ದನ್ನು ನಾವು ಕಾಣ್ಬೋದು. ಒಂದು ಕಾಲದಲ್ಲಿ ನಮ್ಗೆ ಏನು ಅನಿಸ್ತಿತ್ತು ಅಂತ ಹೇಳಿದರೆ, ಕಂಪ್ಯೂಟರ್ ಬಂದಾಗ ಅಯ್ಯೋ ಎಲ್ಲರೂ ಹೇಳ್ತಾ ಇದ್ರು ಕಂಪ್ಯೂಟರ್ ಬಂತಾಯಿತು, ಇನ್ನು ಜನರಿಗೆ ಉದ್ಯೋಗ ಇಲ್ಲ, ಇನ್ನು ಜನರು ಉದ್ಯೋಗಕ್ಕೆ ಏನು ಮಾಡೋದು ಅಂತ ಹೇಳುವಂಥದ್ದನ್ನು ಭಾಳಷ್ಟು ಜನರು ಹೆದರ್ತಾ ಇದ್ರು. ಒಂದೊಂದು ಸಂದರ್ಭದಲ್ಲಿ ನೆನಪಿರ್ಬೋದು, ನೀವು ಚೆನ್ನಾಗಿರುವಾಗೆಲ್ಲ ನಾವು ಯಂಗ್ ಏಜಲ್ಲಿದ್ದಾಗ ನಮಗೆ ನೆನಪಿದೆ, ಇನ್ನು ಕಂಪ್ಯೂಟರ್ ಬಂದ ಮೇಲೆ ಬೇರೆ ಏನಿಲ್ಲ ಅಂತ. ಆದರೆ ಮುಂದೆ ಹೋಗ್ತಾ ಇದ್ದಾಗೆ ಗೊತ್ತಾಯಿತು ಆ ಕಂಪ್ಯೂಟರ್ನ ಮಾಡಲಿಕ್ಕೆ ಕೂಡ, ಕಂಪ್ಯೂಟರ್ನ ವ್ಯವಸ್ಥೆ ಮಾಡಲಿಕ್ಕೆ ಕೂಡ ಹ್ಯೂಮನ್ ಮೈಂಡ್ ಅಂತೂ ಬೇಕೇ ಬೇಕಾಗ್ತದೆ ಅಂತ ಹೇಳುವಂಥದ್ದನ್ನು ನಾವು ಇತ್ತೀಚೆಗೆ ಕಲ್ತ್ಕೊಂಡಿದ್ದೇವೆ, ನೋಡ್ಕೊಂಡಿದ್ದೇವೆ. ರಿಫರ್ಬಿಶ್ಡ್ ಸಂಸ್ಥೆ ಹೆಚ್ಚಾಗಿ ಈಗಾಗಲೇ ಅವರು ಅದರ ಇಂಟ್ರೊಡಕ್ಷನನ್ನು ಕೊಟ್ಟಿದ್ದಾರೆ. ರಿಫರ್ಬಿಶ್ ಅಂತ ಹೇಳಿದರೆ ಏನು ಅಂತೇಳಿ ಮುಖ್ಯವಾಗಿ ಹೇಳೋದಾದರೆ, ಈಗ ಅವರು ಹೇಳಿದ ರೀತಿಯಲ್ಲೇ ಹಾಗೂ IT ಕಂಪನೀಸ್ಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅವರಿಗೆ 1-2 ವರ್ಷ ಅಲ್ವಾ, ಯಾಕೆಂತ ಹೇಳಿದರೆ ಅವರ ಸ್ಪೀಡ್ ಅಷ್ಟು ಜಾಸ್ತಿ ಇರ್ತದೆ, ಅಷ್ಟು ಎಫಿಷಿಯೆಂಟ್ ಟೆಕ್ನಾಲಜಿ IT ಫರ್ಮ್ಸ್ಗಳಿಗೆ ಬೇಕಾಗ್ತದೆ. ಬೇರೆ ನಮ್ಮ ಕೆಲಸಗಳಿಗೆಲ್ಲ ಅಂತ ಎಫಿಷಿಯೆಂಟ್ ಅಂತ ಆ ಒಂದು ಸ್ಪೀಡ್ ಇರ್ಬೋದು ಅಥವಾ ಆ ಒಂದು ಅಕ್ಯುರೇಸಿ ಇರ್ಬೋದು ಬೇಕಾದ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, IT ಕಂಪನೀಸ್ಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ 2 ವರ್ಷದಲ್ಲಿ ಅವರು ಅದನ್ನು ಚೇಂಜ್ ಮಾಡ್ತಾರೆ. ಯಾಕೆಂತ ಹೇಳಿದರೆ ಅವರಿಗೆ 50% ಡಿಪ್ರಿಸಿಯೇಷನ್ ಸಿಕ್ಕಿ ಬಿಡ್ತದೆ. IT-ಯಲ್ಲಿ ಹೇಗೆ ಅಂತ ಹೇಳಿದರೆ 50 ಲ್ಯಾಪ್ಟಾಪ್ಗಳಿಗೆ ಅದಕ್ಕೆಲ್ಲ 50% ಡಿಪ್ರಿಸಿಯೇಷನ್. ಹಾಗಾಗಿ ಅವರು ಒಳ್ಳೆ ರೇಟಿಗೆ ಅದನ್ನು ಮಾರಿಬಿಡ್ತಾರೆ. ಆ ಒಳ್ಳೆಯ ರೇಟ್ನಲ್ಲಿ ವಾಪಸ್ ಮಾರ್ಕೆಟಿಗೆ, ಯಾಕೆಂತ ಹೇಳಿದರೆ ಅದೇನಾಗಿರೋದಿಲ್ಲ 2 ವರ್ಷದಲ್ಲಿ ಏನಾಗಿರೋದಿಲ್ಲ. ಸೊ ಒಂದು ಲ್ಯಾಪ್ಟಾಪ್ ಇರ್ಬೋದು, ಒಂದು ಡೆಸ್ಕ್ಟಾಪ್ ಇದ್ದರೆ ಕನಿಷ್ಠ ಒಂದು 10 ವರ್ಷದ ಲೈಫ್ ಇರಲಿ. ಸೊ 2 ವರ್ಷ ಅಂತೇಳಿ ಹೇಳಿದರೆ 20% ಕೂಡ ಅದು ಯೂಸ್ ಆಗಿರೋದಿಲ್ಲ. ಸೊ ಹಾಗಾಗಿ ಅದೊಂದು ಒಳ್ಳೆಯ ಒಂದು ಏನು ವಸ್ತು ಇದೆ, ಅದು ಪುನಃ ಮಾರ್ಕೆಟಿಗೆ ಸಿಗುವಂಥದ್ದು ಒಂದು ಒಳ್ಳೆಯ ವಿಚಾರ. ಯಾಕೆಂತ ಹೇಳಿದರೆ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಇವತ್ತು ಎಲೆಕ್ಟ್ರಾನಿಕ್ ವೇಸ್ಟ್ ಭಾರತದಲ್ಲಿ ದೊಡ್ಡ ಒಂದು ಸಮಸ್ಯೆಯಾಗಿ ಬರ್ತಾ ಇರೋದು ಏನು ಅಂತ ಹೇಳಿದರೆ ಈ ಎಲೆಕ್ಟ್ರಾನಿಕ್ ವೇಸ್ಟ್. ಯಾಕೆಂತ ಹೇಳಿದರೆ ಎಲ್ಲರೂ ಯೂಸ್ ಮಾಡಿದ್ದನ್ನು ಬಿಸಾಡುವಂಥದ್ದು. ಸೊ ಅಂಥದ್ರಲ್ಲಿ ಅದನ್ನು ಒಂದು ಪುನಃ ಉಪಯೋಗಕ್ಕೆ ಬರುವ ರೀತಿಯಲ್ಲಿ ಮಾಡುವಂಥದ್ದು ಒಂದು ಒಳ್ಳೆಯ ವಿಚಾರ. ಅದು ವ್ಯವಹಾರಕ್ಕೆ ಹಾಗೂ ದೇಶಕ್ಕೆ ಒಳ್ಳೆಯ ವಿಚಾರ. ಇದಕ್ಕೆ ವಿಶೇಷ ಅಭಿನಂದನೆಗಳನ್ನು CoreTechnology ಅನೂಪ್ ಅವರಿಗೆ ಮತ್ತು ಅವರ ಮನೆಯವರು ಮತ್ತು ಅವರ ಕುಟುಂಬಸ್ಥರಿಗೆ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಸಂಸ್ಥೆ ಇವತ್ತು ದಿವಸ ಸರಿಯಾಗಿ, ಯಾಕೆಂತ ಹೇಳಿದರೆ ವಾಮನ್ ಪೈ ಅವರು ಅವರ ಅಲ್ಲಿಗೆ ಶಿಫ್ಟ್ ಆದದ್ದು 50-55ನೇ ವರ್ಷ. ಸೊ ಅವರ ಏಜ್ ಆಗೋದಿಲ್ಲ. ನಾನು ಹೇಳಿದೆ ವಾಮನ್ ಪೈ ಅವರಿಗೆ ಏಜ್ ಆಗೋದಿಲ್ಲ ಅಂತ. ಸೊ ಅಂಥ ಅವರು ಜೊತೆಗೂಡಿಕೊಂಡು ವ್ಯವಹಾರದ ಧುರೀಣರು ಅವರೊಟ್ಟಿಗೆ ಇವತ್ತು ಉದ್ಘಾಟನೆ ಮಾಡಿದಂಥದ್ದು. UPC ಅವರ ಮಾಧ್ಯಮಕ್ಕೆ ಅಂತೂ ಇದು ಬೇಕೇ ಬೇಕು, ಹಾಗೂ ಉದ್ಯೋಗಕ್ಕೆ ಅಥವಾ ವ್ಯವಹಾರಕ್ಕೆ ಬೇಕು. ಸೊ ಅಂಥದ್ದಲ್ಲಿ ನಾವೆಲ್ಲ ಸೇರಿಕೊಂಡು ಈ ಒಂದು ಸಂಸ್ಥೆಯನ್ನು ಶುಭ ಹಾರೈಸುವಂಥದ್ದು. ಆ ಒಂದು ಈಗಾಗಲೇ ವಿದ್ಯಾರ್ಥಿಗಳು ಹೇಳಿದ ಹಾಗೆ ಅದು ಯಾರು ಬಂದು ಎಲ್ಲಿ ಬರ್ತದೋ ಅದು ಆ ಪ್ರತಿಧ್ವನಿ ಆಗ್ತದೆ, ವಿಷಯಗಳು ಪ್ರತಿಧ್ವನಿ ಆಗ್ತದೆ. ಆ ರೀತಿಯಲ್ಲಿ ಒಂದು ಒಳ್ಳೆಯ ಭಾವನೆಯಿಂದ ನೀವು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೀರಿ. ಹೆಚ್ಚು ಸಂಸ್ಥೆಗಳಿಗೆ, ಶಾಲೆಗಳಿಗೆ, ನೀವು ಈಗಾಗಲೇ ಹೇಳಿದ ಹಾಗೆ ಶಾಲೆಗಳಿಗೆ ಏನಾಗ್ತದೆ ಅಂತ ಹೇಳಿದರೆ ಬಜೆಟು ತುಂಬ ಕಮ್ಮಿ ಇರ್ತದೆ ಶಾಲೆಗಳಲ್ಲಿ, ಆದರೆ ಹೆಚ್ಚು ಜನರಿಗೆ ತಲುಪಬೇಕು ಅಂತ ಇರ್ತದೆ. ಇದೇನಾಗ್ತದೆ, 1 ಲಕ್ಷ ಬಜೆಟ್ನಲ್ಲಿ 2 ಲ್ಯಾಪ್ಟಾಪನ್ನು ಅಥವಾ 2 ಡೆಸ್ಕ್ಟಾಪನ್ನು ತಗೊಳ್ಳುವುದು ಅಂತೇಳಿ ಇರುವಲ್ಲಿ ಇವರಾದರೆ 4 ಲ್ಯಾಪ್ಟಾಪ್ ಅಥವಾ 4 ಡೆಸ್ಕ್ಟಾಪ್ 4 ಸಿಸ್ಟಮನ್ನು ಕೊಡಲಿಕ್ಕೆ ಆಗ್ತದೆ. ಸೊ ಆಗ ಒಂದು ಬಜೆಟ್ನಲ್ಲಿ 2 ಮಗು ಕಲಿಯೋದರ ಬದಲು 5 ಮಗು ಕಲೀಲಿಕ್ಕೆ ವ್ಯವಸ್ಥೆ ಆಗ್ತದೆ. ಸೊ ಇಂಥ ಒಂದು ವ್ಯವಸ್ಥೆಯನ್ನು ಪುತ್ತೂರಿಗೆ ಪರಿಚಯಿಸಿದ್ದಕ್ಕೆ ವಿಶೇಷವಾಗಿ ಮಾಲಿಂಗೇಶ್ವರ ಅನುಗ್ರಹಿಸಲಿ ಅಂತ ಹೇಳ್ತಾ, ಇತ್ತೀಚೆಗೆ ಒಂದು 6 ತಿಂಗಳ ಹಿಂದೆ ಅಂತ ಕಾಣ್ತೇನೆ, ನನಗೆ ಮಡಿಕೇರಿಯಿಂದ ಯಾರೊಬ್ಬರು ಕೇಳಿದರು, ನನಗೆ ರಿಫರ್ಬಿಶ್ಡ್ ಯಾರಾದರೂ ಬೇಕಿತ್ತು, ನನಗೆ ಎಲ್ಲಿ ಸಿಗ್ತದಾ ಅಂತೇಳಿ. ನಾನು ನಿತ್ಯ ಹೋಗುವಾಗ ಇಲ್ಲಿ ನೋಡುವಂಥ ಬೋರ್ಡ್ ನೋಡ್ತಾ ಇದ್ದೆ. ಸೊ ನನಗೆ ಅನುಪ್ರದ್ದು ಅಂತ ಹೇಳುವಂಥದ್ದು ನನಗೆ ಜ್ಞಾನದಲ್ಲಿ ಇರಲಿಲ್ಲ, ತಲೆಯಲ್ಲಿ ಇರಲಿಲ್ಲ. ಸೊ ಆದರೆ ನೋಡ್ತಾ ಇದ್ದೆ ರಿಫರ್ಬಿಶ್ಡ್ ಅಂತ ಬೋರ್ಡನ್ನು ನೋಡ್ತಾ ಇದ್ದೆ. ಸೊ ನಾನು ಇಮಿಡಿಯೇಟ್ ಅದನ್ನು ಫೋಟೋ ಕ್ಲಿಕ್ ಮಾಡಿ ಅವರಿಗೆ ಕಳಿಸಿದೆ, ನೋಡಿ ಇಂಥವರನ್ನು ಸಂಪರ್ಕ ಮಾಡಿ, ಇಲ್ಲಿ ಅವೈಲೇಬಲ್ ಇದೆ ಅಂತ. ಸೊ ಹಾಗಾಗಿ ಇದನ್ನು ಮಾರ್ಕೆಟಿಂಗ್ ಕೂಡ ನೀವು ಅದನ್ನು ಅದೇ ರೀತಿಯಲ್ಲಿ ಮಾಡಬೇಕು. ಹೆಚ್ಚು ಶಾಲೆಗಳಿಗೆ ಇದರ ಬಗ್ಗೆ ತಿಳಿ ಹೇಳಬೇಕು, ಈ ವಿಷಯಗಳನ್ನು ಕಮ್ಯುನಿಕೇಟ್ ಮಾಡಬೇಕು ಮಾಧ್ಯಮದಲ್ಲಿ. ವಿಜಯ ವಿಖ್ಯಾತರವರು ಇದ್ದಾರೆ, ಇಲ್ಲಿ ನಿಮ್ಮ ಒಟ್ಟಿಗೆ ಇದ್ದಾರೆ. ಹಾಗಾಗಿ ಅವರ ಮುಖಾಂತರ ಒಳ್ಳೆಯ ಒಂದು ತಲುಪಲಿಕ್ಕೆ, ಜನರನ್ನು ತಲುಪಲಿಕ್ಕೆ ವಿಜಯ ವಿಖ್ಯಾತರು ಇದ್ದಾರೆ. ಅವರಿಗೆ ಆ ಒಂದು ಸ್ಥಾನವನ್ನು ಅವರು ಗಳಿಸಿಕೊಂಡದಕ್ಕೆ ವಿಶೇಷ ಅಭಿನಂದನೆಗಳನ್ನು ಕೂಡ ನಾನಿಲ್ಲಿ
ಸಲ್ಲಿಸ್ತಾ ಇದ್ದೇನೆ. ಮಾನಗೇಶ್ವರ ಅನುಗ್ರಹ ನಿಮಗೆ ಸದಾ ಇರಲಿ ಅಂತ ಹೇಳ್ತಾ ಅವರ ಒಂದು ಸೇವೆಯನ್ನು ನೀವು ತಗೊಂಡು ಇದನ್ನು ಹೆಚ್ಚು ಮಾಧ್ಯಮದಲ್ಲಿ ಹಾಗೂ ನಮ್ಮ ಶಿವಾನಂದರ ಮುಖಾಂತರ ಹೆಚ್ಚು ಹೆಚ್ಚು ತಲುಪಲಿ ಅಂತೇಳಿ ಆಶಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಶುಭವಾಗಲಿ. ತಮ್ಮ ಮಾತುಗಳಿಗೆ ಹೇಗೆ ನಾವು ಭಾಷಣಗಳನ್ನ ಮಾಡೋ ಬದಲು ಹೇಗೆ ನಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡಬಹುದು ಅನ್ನೋದರ ಬಗ್ಗೆ ಒಂದು ಕಿವಿ ಮಾತನ್ನು ಕೂಡ ತಮ್ಮ ಒಂದು ವಿಚಾರದಲ್ಲಿ ವ್ಯಕ್ತಪಡಿಸಿದ್ದೀರಿ. ತಮಗೂ ಒಳ್ಳೇದಾಗಲಿ ಸರ್. ಆ ಮಾಲಿಂಗೇಶ್ವರನ ಆಶೀರ್ವಾದ, ನಾವು ನಂಬತಕ್ಕಂಥ ದೇವರುಗಳ ಆಶೀರ್ವಾದ ತಮಗೂ ಇರಲಿ. ಇನ್ನಷ್ಟು ಸಂಸ್ಥೆಗಳಿಗೆ ನಿಮ್ಮ ಈ ರೀತಿಯ ಒಂದು ಶಕ್ತಿಯುತವಾಗಿರುವಂತಹ ಮಾತು ಸಿಗಲಿ ಅಂತ ಹೇಳಿಕೊಳ್ತಾ ಮಾತಾಡಿದಕ್ಕೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಇವರಂತೂ ಬೇಕೇ ಬೇಕು ನಮ್ಮ ಒಂದು ನಗರಗಳಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನೋಡಿಕೊಳ್ಳೋದಕ್ಕೆ, ಎಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಹೆಜ್ಜೆಯನ್ನು ಇಡೋದಕ್ಕೆ ಶ್ರೀಯುತ ವಾಮನ್ ಪೈ, ಪ್ರೆಸಿಡೆಂಟ್ ಚೇಂಬರ್ ಆಫ್ ಕಾಮರ್ಸ್ ಪುತ್ತೂರು ಸರ್, ಈ ಒಂದು ಸಂಸ್ಥೆಯ ಜೊತೆಗೆ ಇದ್ದೀರಿ. ಇವತ್ತು ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಒಂದೆರಡು ಶುಭ ಹಾರೈಕೆಯನ್ನು ತಿಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನನಗೆ ಒಂದು ಶಾಲೆಗೆ ಡೊನೇಟ್ ಮಾಡಿದ್ದೆ, ಈಗಲೇ ಪ್ರಸ್ತಾವ ಮಾಡಿದ್ರು. ಒಂದು 2 ಕಂಪ್ಯೂಟರ್ ಬೇಕಿತ್ತು. ನಾನು ಒಂದು JCL ಒಂದು ಬಿಸ್ನೆಸ್ ಒಂದು ಅದರಲ್ಲಿ ಒಂದು ವಿಂಗ್ ಇತ್ತು. 𝐿𝐴𝐶OM ಅಲ್ಲಿ ನನಗೆ ಒಮ್ಮೆ ಕರೆದಿದ್ರು. ಅಲ್ಲಿ ಹೋಗೋದು ಅನುಕೂಲ ಬರುತ್ತೆ. ಹೀಗೆ ಮಾತಾಡುವಾಗ ನಾವು ಇಂಪೋರ್ಟ್ ಮಾಡಿ, ಅಂದರೆ ಯಾರು 2 ವರ್ಷ 3 ವರ್ಷ ಉಪಯೋಗ ಮಾಡಿ ಆ ಸ್ಪೀಡ್ ಸಾಕಾಗೋದಿಲ್ಲ. ಆ್ಯಕ್ಚುಲಿ ಒಳ್ಳೆ ವರ್ಕಿಂಗ್ ಕಂಡೀಷನ್ ಇರುವಂಥ ಸಿಸ್ಟಮ್ಸ್ ಅದನ್ನು ಇವರು ಇಂಪೋರ್ಟ್ ಮಾಡಿ ಇಲ್ಲಿ ಅದಕ್ಕೆ ಲೇಬಲಿಂಗ್ ಮಾಡಿ, ಅಂದರೆ 1 ವರ್ಷ 2 ವರ್ಷ ಗ್ಯಾರಂಟಿ. ಈಗ ನಮ್ಮದು ಮಾರುತಿ ಇವತ್ತು ಟ್ರೂ ವ್ಯಾಲ್ಯೂ ಇದೆ, ಅಲ್ಲಿ ತಕ್ಕಂಥ ನಮಗೆ 1-2 ವರ್ಷ ಗ್ಯಾರಂಟಿ ಕೊಡ್ತಾರೆ. ಸೆಕೆಂಡ್ ವಸ್ತುಗಳನ್ನಾಗೆ ಅಷ್ಟು ವಸ್ತುಗಳನ್ನ ಅಷ್ಟೇ ಗ್ಯಾರಂಟಿ ಕೊಡ್ತಾರೆ. ಅದೇ ಥರ ಒಂದು ಇವರು ಈ ವ್ಯಾಲ್ಯೂ ಆ್ಯಡೆಡ್ ಯೂಸ್ಡ್ ಸಿಸ್ಟಮ್ಸ್ ಅಂತ ಕೊಡ್ತಾರೆ. ಅವ್ರು ಹೇಳಿದರು ಸರ್ ನಿಮಗೆ 2ರ ಬಗ್ಗೆ 4 ಕೊಟ್ಟಿದ್ದೀವಿ ಅಂತ. ಅದೇ ಮೊತ್ತಕ್ಕೆ ನಾನು 4 ಕಡೆಗೆ ಕಂಪ್ಯೂಟರ್ ಕೊಡ್ತೇವೆ. ಇವತ್ತು ಕೂಡ ಆ ಶಾಲೆಯವರು ಬಂದು ಮಾಡ್ತೀವಿ. ಈಗ 1-1.5 ವರ್ಷ ಇರ್ತದೆ. ಹಾಗೆ ಮೊನ್ನೆ ಒಂದು ಲ್ಯಾಪ್ಟಾಪ್ಸ್ ಅಂತ ಕೊಡ್ತಾರೆ. ಇದೆಲ್ಲ ಯಾಕೆ ಹೇಳೋದಂದರೆ ಜನಸಾಮಾನ್ಯರಿಗೆ ಈಗ ಒಬ್ಬ ಕೂಲಿಯವನು ಅಥವಾ ಮಿಡ್ಲ್ ಕ್ಲಾಸ್ನವ್ರ ಮಕ್ಕಳು MBA ಎಲ್ಲ ಹೋಗ್ತಾರೆ, ಅವರಿಗೆ ತಗೊಳ್ಳಿಕ್ಕೆ ದುಡ್ಡಿನ ಇರ್ತಿಲ್ಲ, ಯಾವುದು ಕಷ್ಟ ಆಗ್ತದೆ. ಅಂಥವರಿಗೆಲ್ಲ ಈ ಲ್ಯಾಪ್ಟಾಪ ಅಥವಾ ಟ್ಯಾಬ್ ಇದನ್ನೆಲ್ಲ ತಗೊಳ್ಳಿಕ್ಕೆ 40% ಒಳಗೆ ರೇಟಿ ಸಿಗ್ತದೆ ನಿಮಗೆ ಅಲ್ವಾ? ವಸ್ತುವಿಗಿಂತ ಅರ್ಧಕ್ಕೆ ಕಮ್ಮಿ ಸಿಗ್ತದೆ. ವಿತ್ 1 ಅಥವಾ 2 ವರ್ಷ ಗ್ಯಾರಂಟಿ, ವ್ಯಾರಂಟಿ ಮತ್ತು ಸರ್ವಿಸ್ ಬ್ಯಾಕಪ್. ನಾನು ಅವತ್ತ ಮಾತಾಡುವಾಗ ಕೇಳಿದ್ದೆ, ಇವರು ನಮ್ಮ ಉದ್ಯಮವನ್ನು ಸ್ಟಾರ್ಟಪ್ ಮೂಲಕ ನಮ್ಮ ಪ್ರಧಾನಮಂತ್ರಿಯ ಒಂದು ಯೋಜನೆ ಸ್ಟಾರ್ಟಪ್ ಯುವಕರು ಸ್ವಂತ ಉದ್ಯಮಕ್ಕೆ ಬರಬೇಕು ಅಂತ ಹೇಳಿ ಆ ಪ್ರಕಾರ ಇವರು ಮಾಡಿದ ಉದ್ಯಮ ಇವತ್ತು ಬಹಳ ಸಕ್ಸಸ್ ಆಗಿ ತುಂಬ ಜನರಿಗೆ ಇದರ ಅನುಭವ ತಗೊಂಡವರು, ಉಪಯೋಗ ಪಡ್ಕೊಂಡು ತುಂಬ ಜನ ಇದ್ದಾರೆ. ಹಾಗೆ ಅನುಭವರೇ ನೀವು ನಿಮ್ಮ ಈ ವ್ಯವಸ್ಥೆ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಶಾಲೆಗಳಿಗೆ 2 ರೆಪ್ರೆಸೆಂಟ್ ಕಳಿಸಿ ಅವ್ರದ್ದು ಆರ್ಡರ್ ತಗೊಂಡು ಅದನ್ನು ಅವರಿಗೆ ಕ್ಲಪ್ತ ಸಮಯಕ್ಕೆ ಸಪ್ಲೈ ಮಾಡಿ ಎಲ್ಲ ಮಾಡುವ ವ್ಯವಸ್ಥೆ ಮಾಡಬೇಕು. ನಮ್ಮಿಂದ ಏನು ನಿಮಗೆ ಬೇಕು, ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿಯಿಂದ ನಾವು ನಿಮ್ಮೊಟ್ಟಿಗೆ ಇರ್ತೇವೆ. ಯಾಕೆಂದರೆ ನಮ್ಮ ಉದ್ದೇಶ ವ್ಯವಹಾರದಿಂದಾಗಿ ನಾವು ಸ್ವಂತ ಕಾಲ ನಿಂತು ಊರಿಗೆ ಒಳ್ಳೆಯದಾಗಬೇಕು, ನಮಗೆ ಒಳ್ಳೆಯದಾಗಬೇಕು, ಅದು ನಮ್ಮ ಮೂಲ ಉದ್ದೇಶ. ಇದರಿಂದ ನಿಮಗೆ ನಾವು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ನನಗೆ ಈ ಅವಕಾಶ ಮಾಡಿಕೊಟ್ಟಕ್ಕೆ ಧನ್ಯವಾದಗಳು ಸರ್. ವರ್ತಕರ ಸಂಘದ ಮೂಲಕ ನಾವೆಲ್ಲ ಇಲ್ಲಿ ಅನುಭವರ ಬಗ್ಗೆ, ಕೋರ್ ಟೆಕ್ನಾಲಜಿ ಬಗ್ಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ವ್ಯವಹಾರ ಮಾಡಿರ್ಬೋದು. ಇನ್ನಷ್ಟು ಇವರನ್ನ ಬೆಳವಣಿಗೆ ನಮ್ಮ ಸಹಕಾರ ಹೇಗೆ ಅಂತ ಹೇಳಿದ್ರೆ ಕೇವಲ ಮಾಧ್ಯಮಗಳಲ್ಲಿ ಮಾತ್ರ ಅಲ್ಲ, ಇವತ್ತೆಲ್ಲರೂ ಕೂಡ ಟೆಕ್ನಾಲಜಿ ವಿಚಾರದಲ್ಲಿ ಮುಂದುವರೆದಿರ್ತಕ್ಕಂಥವರೇ. ಇವರ ಒಂದು ಸಂಸ್ಥೆಯ ಉದ್ಘಾಟನೆಯನ್ನ ನಮ್ಮ ವಾಟ್ಸಪ್ಗಳಲ್ಲಿ ಒಂದು ಹಾಕಿಬಿಟ್ರೆ ಇವರಿಗೆ ನಾವು ಕೊಟ್ಟಂತ ಸಹಕಾರಗಳಾಗುತ್ತೆ. ಇವತ್ತು ನಾವೆಲ್ಲ ಹೋದಾಗ ನಂತರದಲ್ಲಿ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ನಾವೊಂದು ಇದರ ಬಗ್ಗೆ ಹಾಕಿಬಿಡೋಣ. ನಮಗೆ ಗೊತ್ತಿದೆ ನಮ್ಮ ಬಂಧುಗಳಿಗೆ 1,000 ಜನ ಅಥವಾ 500 ಜನ ನೋಡತಕ್ಕಂಥವ್ರು ಇದ್ದೇ ಇರ್ತಾರೆ. ಸೊ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವೆಲ್ಲ ಕೂಡ ಹಾಕೋದ್ರ ಮೂಲಕ ನಾವು ಕೂಡ ಮಾಧ್ಯಮಗಳಾಗಿ ಇವರಿಗೆ ಈ ದಿನದಲ್ಲಿ ಸಪೋರ್ಟ್ ಅನ್ನ ಕೊಡೋಣ ಅಂತ ನಾನು ಕೇಳ್ಕೊಳ್ತಾ ಇರೋದು. ಹೇಗೆ ನಾವು ಇವತ್ತು ಬಂದು ಶುಭವನ್ನು ಹಾರೈಸ್ತೇವೆ, ಆ ಮೂಲಕ ಶುಭವನ್ನು ಹಾರೈಸುವುದರ ಮೂಲಕ ಕೋರ್ ಟೆಕ್ನಾಲಜಿಯಲ್ಲಿ ಇಂಥ ಸೌಲಭ್ಯಗಳು ಇದೆ ಅನ್ನೋದನ್ನ ನಾವು ತೋರಿಸೋದ್ರ ಮೂಲಕ ದೊಡ್ಡ ಮಟ್ಟದಲ್ಲಿ ಬಂದಿರುವಂತಹ ಎಲ್ಲ ಬಂಧುಗಳು ಸಹಕಾರವನ್ನ ಕೊಡೋಣ. ಸರ್, ನಿಮ್ಮದು ಕೂಡ ಒಂದು ಒಳ್ಳೆಯ ಯೋಚನೆಯ ಒಂದು ಮಾತುಗಳು, ಅದಕ್ಕಾಗಿ ಅದು ಸಹಕಾರವನ್ನ ಕೊಡ್ತಕ್ಕಂಥ ಮಾತು. ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ನಿಮಗೂ ದೇವರುಗಳ ಆಶೀರ್ವಾದ ಇರಲಿ. ಹಾಗೇನೆ ಇವರ ಇನ್ವಿಟೇಷನ್ ನಾನು ಒಂದು ನೋಡಿರುವಂತಹ ವಿಚಾರ, ಅನೂಪ್ KJ ಮತ್ತು ಕುಟುಂಬಸ್ಥರು ಅಂತ ಎಲ್ಲಿ ಕೂಡ ಹಾಕೊಂಡಿಲ್ಲ, ಅನೂಪ್ KJ ಅಂಡ್ ಟೀಮ್ ಅಂತ ಹಾಕೊಂಡಿದ್ದಾರೆ. ಅದಕ್ಕಾಗಿ 7 ವರ್ಷ ಕಳೆದ್ರೂ ಕೂಡ ಇದು ಬೆಳೆಯೋದಕ್ಕೆ ಸಾಧ್ಯವಾಗಿದೆ. ಒಬ್ಬ ಅನೂಪರಿಂದ ಸಾಧ್ಯವಾಗಿಲ್ಲ, ಆ ದೇವರ ಅನುಗ್ರಹ ಅನೂಪಿಗೆ ಸಿಕ್ಕಿದೆ. ಹಾಗಾಗಿ ತಂಡವಾಗಿ ಬೆಳೀತಾ ಇದ್ದಾರೆ.
ಆ ತಂಡವನ್ನ ಯಾವತ್ತೂ ಕೂಡ ಮರೆಯದೆ ಮುಂದುವರೆದಿದ್ದಾರೆ. ಅದಕ್ಕೆ ಬೇಕಾಗಿ ಇವರ ಜೊತೆಗೆ 7 ವರ್ಷಗಳಿಗಿಂತ ಜೊತೆಯಾಗಿ ನಿಂತಿರ್ತಕ್ಕಂಥ ತಂಡದ ಸದಸ್ಯರುಗಳಿಗೆ ಒಂದು ಗೌರವದ ಅರ್ಪಣೆ ಇದೆ. ತಾವುಗಳು ಅದನ್ನ ನೀಡಿ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. 3 ಜನ ಅತಿಥಿಗಳು ಕೂಡ ಮೊದಲಿಗೆ ಚಂದ್ರಹಾಸ್ ಅವರು ವೇದಿಕೆಗೆ ಬಂದು ಈ ಗೌರವದ ಸ್ವೀಕಾರವನ್ನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಈ ಗೌರವವನ್ನು ಸ್ವೀಕಾರ ಮಾಡಬೇಕು. ಮೊದಲಿಗೆ ಚಂದ್ರಹಾಸ್ ಅವರು. ಅವರಾದ ಕೂಡಲೇ ಕೋರ್ ಟೆಕ್ನಾಲಜಿಯ ಕೀರ್ತನ್ ಅವರು ವೇದಿಕೆಗೆ ಬಂದು ಗೌರವವನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೀರ್ತನ್ ಅವರು ವೇದಿಕೆಗೆ ಬಂದು ಧನ್ಯವಾದ. ಹಾಗೆಯೇ ಆಶೀಶ್ ಅವರು ಇದ್ದಾರೆ, ಕೋರ್ ಟೆಕ್ನಾಲಜಿಯ ಸದಸ್ಯರು. ಆಶೀಶ್ ಅವರು ಕೂಡ ಗೌರವದ ಸ್ವೀಕಾರವನ್ನು ಮಾಡಬೇಕು. ಮತ್ತೊಬ್ರು ಶ್ರೀಯುತ ಸುಬ್ರಹ್ಮಣ್ಯ ಅವರಿದ್ದಾರೆ. ಸುಬ್ರಹ್ಮಣ್ಯ ಅವರು ಬನ್ನಿ. ಹಾಗೆ ಮತ್ತೊಬ್ರು ಆದರ್ಶ್ ಅವರು, ಹಾಗೇನೆ ಸೌಮ್ಯ ಅವರಿದ್ದಾರೆ. ಅವರಿಗೆ ರುಕ್ಮಯ ದಂಪತಿಗಳು ಕೊಡಬೇಕು. ಹಾಗೆ ಇಷ್ಟು ಮಾತ್ರ ಅಲ್ಲದೆ ಅನೂಪ್ ಅವರ ಮತ್ತೊಂದು ಹೊಸ ಕಾನ್ಸೆಪ್ಟ್ ಇದೆ. ನಮ್ಮ ಜೊತೆ ಇವತ್ತೇ ಕಸ್ಟಮರ್ ಆಗಿರ್ತಕ್ಕಂಥವರಿಗೆ ಕೂಡ ಅವರ ಏನು ಪರ್ಚೇಸ್ ಮಾಡಿದರೆ ಅದನ್ನ ಐಟಮ್ ಅನ್ನ ನಾವು ನಮ್ಮ ಮೂಲಕ ಕೊಡಬೇಕು ಅಂತ ನೋಡಿ. ಒಂದು ಗೌರವ, ಒಂದು ಗಿಫ್ಟ್ ಗಳನ್ನ ನಾವು ಸಣ್ಣ ಏಜಿನವರು ಕೊಡೋದಕ್ಕಿಂತಲೂ ಒಂದಷ್ಟು ಎಲ್ಲ ಕ್ಷೇತ್ರದ ಎಲ್ಲ ವಿಭಾಗದಲ್ಲಿ ಅನುಭವ ಇರತಕ್ಕಂಥ ತಮ್ಮಂತ ಹಿರಿಯರು ಕೊಟ್ಟಾಗ ಅದಕ್ಕೊಂದು ಶಕ್ತಿ ಇರ್ತದೆ. ಅದರಿಂದ ಪಡ್ಕೊಂಡವರು ಕೂಡ ಅದರ ಉಪಯೋಗವನ್ನ ಪಡ್ಕೊಳ್ತಾರೆ. ಯಾಕಂದ್ರೆ ದೇವರ ಜೊತೆಗೆ ಸಾಕಷ್ಟು ಹತ್ತಿರದ ಸಂಬಂಧ ತಮಗೆ ಇರ್ತದೆ. ಹಾಗಿರುವಾಗ ತಾವುಗಳು ಹಿರಿಯರು ಜೊತೆಯಾಗಿ ಸೇರಿ ನಮ್ಮ ಇವತ್ತಿನ ಕಸ್ಟಮರ್ ಕಳೆದ ಹಲವಾರು ವರ್ಷಗಳ ಕಸ್ಟಮರ್ ಕೂಡ ಹೌದು ಸುಹಾಸ್ ಮರಿಕೆ ಅವರು. ಸರ್ ಬನ್ನಿ ಪ್ಲೀಸ್. ದಯವಿಟ್ಟು ಅನುಭವ ಅವ್ರ ಜೊತೆಗೆ ಕೇವಲ ಒಬ್ಬ ಕಸ್ಟಮರ್ ಆಗಿ ಅಲ್ಲ, ಒಬ್ಬ ಸ್ನೇಹಿತನಾಗಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ವ್ಯಕ್ತಿ ಸುಹಾಸ್ ಮರಿಕೆ ಅವರು. ಈ ಒಂದು ಅವರು ಪರ್ಚೇಸ್ ಅನ್ನ ಮಾಡಿರ್ತಕ್ಕಂಥ ಕೋರ್ ಟೆಕ್ನಾಲಜಿಯ ಈ ಒಂದು ವಸ್ತುವನ್ನ ಸ್ವೀಕಾರ ಮಾಡಬೇಕು. ಸರ್ ಎಲ್ಲ ಅತಿಥಿಗಳು ಬನ್ನಿ. ಎಲ್ಲ ನಾವು ಹೇಳ್ತೇವೆ, ಅನುಭವ ಅವ್ರು ಹೇಳ್ಬೋದು, ನಾವೆಲ್ಲ ಹೇಳ್ಬೋದು, ಇದರ ಸಂಸ್ಥೆಯ ಬಗ್ಗೆ ಗೌರವದ ಮಾತುಗಳನ್ನ ಆಡ್ತೇವೆ. ಆದ್ರೆ ನೀವು ಒಬ್ಬ ಕಸ್ಟಮರ್ ಆಗಿ ನಿಮಗೆ ಎಷ್ಟು ಹ್ಯಾಪಿ ಇದೆ, ನೀವೊಬ್ಬ ಎಷ್ಟು ಹ್ಯಾಪಿ ಕಸ್ಟಮರ್ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಕೋರ್ ಟೆಕ್ನಾಲಜಿಯಲ್ಲಿ ಕಳೆದ 1.5 ವರ್ಷದಿಂದ ನಾವು ಪರ್ಚೇಸ್ ಮಾಡ್ತಾ ಇದ್ದೇನೆ. ವಿಶೇಷ ಏನಂದ್ರೆ ನಮ್ಮ 𝐗𝐶 ಅಂತ JCs ಫಾರ್ ಕಾಮರ್ಸ್ ಅಥವಾ JC ಚೇಂಬರ್ ಆಫ್ ಕಾಮರ್ಸ್ ಅಂತ ಹೇಳುವ JCಯ ಒಂದು ಅಂಗಸಂಸ್ಥೆ ಬಿಸ್ನೆಸ್ಸಿಗೋಸ್ಕರ ಇರೋದು. ಅದರಲ್ಲಿ ನಾವೆಲ್ಲ ಪಾರ್ಟ್ನರ್ಸ್. ಸೊ ಈ ಮೂಲಕ ನನಗೆ ಅವರನ್ನು ಪರಿಚಯ ಆಯಿತು. JCಯಲ್ಲಿ ಸಣ್ಣ ಪರಿಚಯ ಇದ್ರು, ನಮ್ಮ ಒಡನಾಟ ಜಾಸ್ತಿ ಆದದ್ದು 𝐗𝐶ನಿಂದಾಗಿ. ಸೊ ಇಲ್ಲಿ ನಾವು ಯಾವ ಥರ ಇರ್ತೇವೆ ಅಂತ ಹೇಳಿದ್ರೆ, ನಮಗೆ ಅಗತ್ಯ ಇರೋ ವಸ್ತು ನಮ್ಮ ಟೀಮ್ನವರು ಇದ್ದರೆ, ಅದರಲ್ಲಿ ಯಾವ ನಮ್ಮ ತಂಡದವರು ಇದ್ದರೆ ನಾವು ಅಲ್ಲಿಗೆ ಹೋಗ್ತೇವೆ. ಆ ಥರ ಒಂದು ಬಾಂಡಿಂಗ್ ಅನ್ನು ಇಟ್ಕೊಂಡಿದ್ದೇವೆ. ನನ್ನದು ಬರೇ ಒಂದು ಲ್ಯಾಪ್ಟಾಪ್ನಿಂದ ಶುರುವಾಗಿ ನನ್ನ ಶಾಪಿಗೆ CCTV ಇನ್ಸ್ಟಾಲೇಷನಿಂದ ಹಿಡಿದು ನಮ್ಮ ಐಟಮ್ಗಳಿಗೆ ಬಿಲ್ಲಿಂಗ್ ಸಾಫ್ಟ್ವೇರಿಂದ ಹಿಡಿದು A to Z ನಾವು ಕೋರ್ ಟೆಕ್ನಾಲಜಿಯ ಕಸ್ಟಮರ್. ಅವರದ್ದು ಖುಷಿಯಾಗೋದೇನು ಅಂತ ಹೇಳಿದರೆ, ಈಗ IT ಫೀಲ್ಡ್ ವಿಷಯಗಳಲ್ಲಿ ನಾನು ಸ್ವಲ್ಪ ವೀಕ್, ನನಗೆ ತಲೆಗೆ ಹೋಗೋದು ನಿಧಾನ. ಈ ಕಂಪ್ಯೂಟರ್ ಸಂಬಂಧಿತ ವಿಷಯಗಳನ್ನು ಅದನ್ನು ಅರ್ಥ ಮಾಡಿಸುವ ರೀತಿಯಲ್ಲಿ ಅಪ್ರೋಚಿಂಗ್ ಏನು ನೇಚರ್ ಇದೆ, ಅದರಲ್ಲಿ ಒಂದು ಕಸ್ಟಮರ್ ಹ್ಯಾಪಿ ಆಗ್ತಾನೆ. ಯಾವುದೇ ವಿಷಯದಲ್ಲಿ ಇರ್ಬೋದು, ನಾವು ಕಸ್ಟಮರಿಗೆ ಏನು ಅವರು ನಿರೀಕ್ಷೆ ಇಟ್ಟು ಬಂದಿರ್ತಾರ ಅದನ್ನು ನಾವು ಕೊಟ್ಟಾಗ ಆ ಒಂದು ಸಂಸ್ಥೆಗೆ ಅದೊಂದು ಒಂದು ಆಪ್ಯಾಯಮಾನವಾಗಿ ನಮಗೆ ಹತ್ತಿರ ಆಗ್ತಾರೆ. ಆಗ ಅಲ್ಲಿ ಪರ್ಚೇಸ್ ಖಂಡಿತವಾಗಿ ಜಾಸ್ತಿ ಆಗ್ತದೆ. ಇದಕ್ಕೆ ಒಂದು ಸಣ್ಣ ದೃಷ್ಟಾಂತ ಹೇಳ್ತೇನೆ. ಮೊನ್ನೆ ದಿವಸ ಒಬ್ಬರು ಸ್ವಲ್ಪ ಏಜ್ ಆದವರು, ಅವರಿಗೆ ಒಂದು ಈಗಿನ ಒಂದು ಇಯರ್ಫೋನ್ ಅಂದರೆ ವೈರ್ಲೆಸ್ ಬೇಕಿತ್ತು ಅಂತ ಹೇಳೋದಕ್ಕೆ ಏರ್ಪಾಡ್ ಬೇಕಿತ್ತು. ಬಟ್ ಅವರಿಗೆ ಅದನ್ನು ಹೇಗೆ ಅದು ಬ್ಲೂಟೂತ್ಗೆ ಕನೆಕ್ಟ್ ಆಗ್ತದೆ, ಅದು ಇಲ್ಲಿಗೆ ಹೇಗೆ ಕೇಳ್ತದೆ ಅಂತ ಹೇಳಿದ್ರೆ ಅವರಿಗೆಲ್ಲ ಗೊಂದಲ. ಇಲ್ಲಿ ಬಂದು ಓಪನ್ ಆಗಿ ಮಾತಾಡ್ಲಿಕ್ಕೆ ಸಹ ಒಂದು ಅಳುಕಾಗೋದು. ಯಾಕೆಂದ್ರೆ ನನಗೇನು ಗೊತ್ತಿಲ್ಲ ಅಂತ ಇಲ್ಲಿ ಅನಿಸಿ ಬಿಡ್ತದ ಅಂತ ಹೇಳೋದು ಗೊಂದಲ. ಇವರೊಂದು ಏರ್ಪಾಡ್ ಕೊಟ್ಟರು. ಆಗ ಅವರು ಎಕ್ಸ್ಪ್ಲೈನ್ ಮಾಡಿದ ರೀತಿ ನನಗೆ ತುಂಬ ಖುಷಿ ಆಯಿತು. ನೋಡಿ, ಇದು ತಾಯಿಯ ಹೊಟ್ಟೆ ಅಂತ ಇಟ್ಟುಕೊಳ್ಳಿ, 2 ಮಕ್ಕಳು ಹೊಟ್ಟೆ ಒಳಗಿದ್ದಾರೆ, ಮಕ್ಕಳು ಹೊರಗೆ ಬಂದ ಕೂಡಲೇ ಮಾತಾಡ್ತಾರೆ ಅವರು ಅಂತ. ಆ ಒಂದು ಅಪ್ರೋಚಿಂಗ್ ಏನಿದೆ, ಅವರು ನನ್ನ ಹತ್ರ 3 ಸರ್ತಿ ಹೇಳಿದ್ರು. ಆಮೇಲೆ ಈಗ ಆಗಿ 2 ದಿವಸ ಆಯ್ತು ಅಷ್ಟೇ. ಬೇರೆ ಬೇರೆ ಸಂದರ್ಭದಲ್ಲಿ ಸಿಕ್ಕಿದಾಗ ಅನುಪಿದ್ದು ಎಕ್ಸ್ಪ್ಲೈನಿಂಗ್ ಕೆಪಾಸಿಟಿ ಭಾರಿ ಇಷ್ಟ ಆಯಿತು, ಇನ್ನೊಮ್ಮೆ ಹೋಗ್ಬೇಕು ಅಂತ ಅನ್ನಿಸ್ತದೆ, ಅದು ಬೇಕಿರೋದು ಅಂತ. ಸೊ ಅಂತ ಒಂದು ಒಳ್ಳೆಯ ಸರ್ವಿಸನ್ನು, ರ್ಯಾಪಿಡ್ ಒಳ್ಳೆ ಫಾಸ್ಟಾಗಿ ಸರ್ವಿಸನ್ನು ಕೊಡ್ತಾರೆ. ನಮ್ಮ ಶಾಪಲ್ಲಿ ಇರ್ಬೋದು CCTV ಇನ್ಸ್ಟಾಲೇಷನ್ ಮಾಡಿ ಏನೋ ಇಲಿ ಕತ್ತರಿಸಿ ಹೋಯಿತು ವಯರನ್ನು, ಹೇಳಿದ ಅರ್ಧ ಗಂಟೆಯೊಳಗೆ ಒಂದು ರೆಪ್ರೆಸೆಂಟೇಟಿವ್ ಕಳಿಸಿ ಏನು ಪ್ರಾಬ್ಲಮ್ ಆಗಿದೆ ಅದಕ್ಕೆ ಅರ್ಧ ದಿವಸದೊಳಗೆ ಸೊಲ್ಯೂಷನ್ ಅಂತ ಒಂದು ಫಾಸ್ಟ್ ಒಂದು ಸರ್ವಿಸಿಂದಾಗಿ ಅವರು ನಮಗೆ ತುಂಬ ಹತ್ತಿರ ಆಗ್ತಾರೆ. ಸೊ ಇಂಥ ಕಾರ್ಯಗಳು ಇನ್ನಷ್ಟು ಇದರ ವ್ಯಾಪ್ತಿ ಇನ್ನಷ್ಟು ದೊಡ್ಡ ಆಗಲಿ, ಇನ್ನಷ್ಟು ಹ್ಯಾಪಿ ಕಸ್ಟಮರ್ಗಳು ಬರಲಿ, ಒಮ್ಮೆ ಬಂದವರು ಮತ್ತೆ ಮತ್ತೆ ಬರುವಂತಾಗಲಿ,
4 ಜನಕ್ಕೆ ಹೇಳುವಂತಾಗಲಿ, ಈ ಸಂಸ್ಥೆ ಬೆಳೀಲಿ ಅಂತೇಳಿ ಶುಭಾಶಯಗಳನ್ನು ಮತ್ತು ಆಲ್ ದಿ ಬೆಸ್ಟ್ ಅಂತ ಅನೂಪಿಗೆ ಹೇಳ್ತೇನೆ. ಥ್ಯಾಂಕ್ ಯು. ಇನ್ನಷ್ಟು ಲಾಭಗಳು ಬರಲಿ, ನೀವು ಕೂಡ ಬೆಳೀರಿ ಅಂತ ನಾವು ವಿಶ್ವಾಸನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಹೇಳಿಕೊಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತ ಸಂದರ್ಭ, ಸಣ್ಣ ಕಾರ್ಯಕ್ರಮ ಇವತ್ತು. ಕೊನೆಯದಾಗಿ ಅನೂಪ್ ಅವರು ಬಂದಿರುವಂತಹ ಅತಿಥಿಗಳಿಗೆ ಗೌರವದ ಸ್ಮರಣಿಕೆಯನ್ನು ನೀಡಿ ಅವರಿಗೆ ಅಭಿನಂದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಮೊದಲಿಗೆ ಸನ್ಮಾನ್ಯ ಶ್ರೀಯುತ ಕೇಶವ ಪ್ರಸಾದ್ ಮುಳಿ ಅವರಿಗೆ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದವನ್ನು ಸಲ್ಲಿಸಿಕೊಳ್ಳುತ್ತೇವೆ. ಸೊ ಧನ್ಯವಾದ ಆಗಮಿಸಿದ್ದಕ್ಕೆ. ಹಾಗೆಯೇ ಸನ್ಮಾನ್ಯ ಡಾಕ್ಟರ್ UP ಶಿವಾನಂದ ಸರ್ ಅವರು, ಅವರಿಗೂ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಜೊತೆಯಾಗಿ ಸೇರಿ ಧನ್ಯವಾದ. ಹಾಗೆಯೇ ಶ್ರೀಯುತ ವಾಮನ್ ಪೈ ಅವರಿದ್ದಾರೆ, ಅವರಿಗೂ ಗೌರವದ ಸ್ಮರಣಿಕೆಯನ್ನು ನೀಡಿ ಅಭಿನಂದಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಮೇಡಮ್ ಬನ್ನಿ. ಹಾಗೆ ಕಾರ್ಯಕ್ರಮದ ಕೊನೆಯ ಭಾಗ ಧನ್ಯವಾದ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಶ್ರೀಯುತ ಕೇಶವ ಪ್ರಸಾದ್ ಮುಳಿ ಅವರಿಗೆ, ಡಾಕ್ಟರ್ UP ಶಿವಾನಂದರ್ ಅವರಿಗೆ, ಶ್ರೀ ವಾಮನ್ ಪೈ ಅವರಿಗೆ, ಮಾಧ್ಯಮದ ಬಂಧುಗಳಿಗೆ, ಹ್ಯಾಪಿ ಕಸ್ಟಮರ್ಗಳಿಗೆ, ಕುಟುಂಬಸ್ಥರಿಗೆ, ಸ್ನೇಹಿತರಿಗೆ, ಅನೂಪ್ ಹಾಗೇನೆ ಅವರ ತಂಡಕ್ಕೆ, ಹಿರಿಯರಿಗೆ, ಎಲ್ಲ ಬಂಧುಗಳಿಗೆ, ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ಕೊಟ್ಟಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ, ಹೋದ ನಂತರ ಕೋರ್ ಟೆಕ್ನಾಲಜಿಯ ಸೌಲಭ್ಯಗಳನ್ನ ನಿಮ್ಮ ವಾಟ್ಸಪ್ಗಳಲ್ಲಿ, ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ಅರಿಯಬಿಡಿ. ಅದರ ಮೂಲಕ ಅನೂಪ್ ಅವರಿಗೆ ನಾವು ವಿಶ್ವಾಸನ ಮಾಡೋದ್ರ ಜೊತೆಗೆ ನಾವು ಪ್ರತ್ಯಕ್ಷ ಪರೋಕ್ಷವಾಗಿ ಕೂಡ ಸಹಕಾರವನ್ನ ಕೊಡೋಣ ಅಂತ ಹೇಳಿಕೊಳ್ತಾ, ಅನೂಪ್ ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ, ಪುತ್ತೂರಿನಲ್ಲಿ ಯಾರು ಕೈ ಬಿಟ್ಟರು ಮಾಲಿಂಗೇಶ್ವರ ದೇವರು ಕೈ ಹಿಡಿದು ನಡೆಸ್ತಾರೆ ಅಂತ ಶಕ್ತಿ ಇರತಕ್ಕಂಥ ಜಾಗ, ಒಳ್ಳೆಯ ಜಾಗ ನಿಮಗೆ ಸಿಕ್ಕಿದೆ. ಒಳ್ಳೆದಾಗ್ಲಿ. ಅವಕಾಶಕ್ಕಾಗಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಒಳ್ಳೆದಾಗ್ಲಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.